ಇತ್ತು ಮಗಂತರಾಗಿ ಎನಲು ಜಯ ಜಯಂತು ಸಕಲ ಮಹಿಳೆಯಾಗಿ ಜಯ 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 ದುರುಳರೆಲ್ಲರ ಆರಸಿ ತರಿಯಲು ಭರಿತ ಕಷ್ಟಗಳ ಹುದಲಗೆ ನೂತನ ದುರುಳರೆಲ್ಲರ ಅರಸಿ ತರಿಯಲು ಭರಿತ ಕಷ್ಟಗಳ ಹುದಲಗೆ ನೂತನ ಧರಿಸಿ ಸುಂದರ ರೂಪವಾದ ಗಿರಿಸಿ ಕೌಶಿಕೆ ಎಂಬಲಾವಧಿ ಅಭಯವನ್ನಿತ್ತೆ. ಆದರೆ ಪ್ರಪಂಚದ ಮೂಲೆ ಮೂಲೆಯಲ್ಲಿರುವಂತಹ ಕಳ್ಳರನ್ನೆಲ್ಲ ಹುಡುಕಿಕೊಳ್ಳುವುದಕ್ಕೆ ನನಗೇನೂ ಕಷ್ಟವಾಗದು. ಆದರೂ ಅವರನ್ನು ನನ್ನ ಸ್ನೇಹಕ್ಕೆ ಬೆರೆಸಿಕೊಳ್ಳಬೇಕು ಮತ್ತು ಆ ತೀರ್ಮಾನಕ್ಕೆ ಬಂದವಳು ನಾನು. ಯಾವ ರೀತಿ ಭರಿಸಲಿ, ಅಲ್ಲ ಯಾವ ರೀತಿ ಕೊಲ್ಲಲಿ? ಸರಿ ಸರಿ, ಇಳೆಯಲ್ಲಿ ಜನ್ಮವೆತ್ತಂತಹ ಯಾವನೇ ಜೀವನಾದರೂ ಹೆಣ್ಣಿಗೂ ಹೊನ್ನಿಗೂ ಮಣ್ಣಿಗೂ ಬೆಲೆ ಬೀಳಲೇಬೇಕು. ಅದರಲ್ಲಿ ಮದಾಂಧರಂತಹ ರಕ್ಕಸರು ಹೆಣ್ಣಿನ ರೂಪ ಸೌಂದರ್ಯಕ್ಕೆ ಮಾರು ಹೋಗುವುದು ಖಂಡಿತ. ಅದಕ್ಕೆ ಬೇಕಾಗಿಯೇ ನನ್ನ ನಿಜವಾದಂತಹ ರೂಪವನ್ನು ಮರೆಗೊಳಿಸಿದೆ. ಈ ಸುಂದರ ಆಕಾರವನ್ನು ಧಾರಣೆ ಮಾಡಿಕೊಂಡೆ. ಕೌಶಿಕೆ ಹೀಗೆಂದು ಹೆಸರು ಕೂಡ ಇರಿಸಿಕೊಂಡ ಹಾಗಾಯಿತು. ದುಷ್ಟನೆಲ್ಲ ನಿಗ್ರಹಿಸುವುದಕ್ಕೆ ಸೂಕ್ತವಾದಂತಹ ಪ್ರದೇಶ ಯಾವುದು? ಹೀಗೆ ಯೋಚಿಸುತ್ತಾ ಸೇರಿದಂತಹ ಸ್ಥಳ ಇದಲ್ಲವೇ ಕನಮ್ಮಾವನ. ಓ